ಅವರು ಅತಿ ಮೀರಿತ್ತು, ಮಿತಿ ಮೀರಿತ್ತು. ಅಂದರೆ ಕೇಂದ್ರದಲ್ಲಿ ಸರ್ಕಾರ, ರಾಜ್ಯದಲ್ಲಿ ಸರ್ಕಾರ ಅಂತೇಳಿ. ಬಹುಶಃ ಇವತ್ತು ಅವರ ಅಹಂಕಾರಕ್ಕೆ ಕಡಿವಾಣ ಆಗಿದೆ. ಅವರು ಹೇಳಿದಂತೆ ಆಗೋದಿಲ್ಲ. ದಬ್ಬಾಳಿಕೆ ಮಾಡಲಿಕ್ಕೆ ಅಧಿಕಾರಿಗಳಾಗ್ತಾ ಇಲ್ಲ. ಅದಕ್ಕಾಗಿ ಈಗ ನೀರ್ಲ ತೆಗೆದ ಮೀನಂತ ಆಗ್ಬಿಟ್ಟಿದ್ದಾರೆ. ಈಗ ಏನು ಮಾಡೋದು? ಈಗ ಅವರಿಗೆ ಅಧಿಕಾರಿಗಳನ್ನ ಹೆದರಿಸ್ತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ನಾನು ಹೇಳ್ತಕ್ಕಂಥದ್ದು, ಅಧಿಕಾರಿಗಳು ನಿಮ್ಮ ಕಾನೂನು ಪ್ರಕಾರ ನೀವು ಕೆಲಸ ಮಾಡಿ, ಯಾವ ಬೆದರಿಕೆ ಹೆದರಿಸ್ತಕ್ಕಂಥ ಪ್ರಕ್ರಿಯೆಗೆ ನಾವು ಮನೆ ಹಾಕಬಾರ್ದು ಅಂತೇಳುವಂಥ ಮಾತನ್ನು ಹೇಳಿ ಬಹುಶಃ ಇವತ್ತು ನಮ್ಮ ಜಿಲ್ಲಾಧಿಕಾರಿ ಸಾಮಾನ್ಯವಾಗಿ ಪ್ರತಿಭಟನೆಗಳೆಲ್ಲ ಹೊರಗಡೆ, ನಮಗೂ ಕೂಡ ಇಲ್ಲಿ ಪ್ರತಿಭಟನೆ ಮಾಡಬೇಕು ಅಂದರೆ ಇಲ್ಲಿ ಕ್ಲಾಕ್ ಟವರಿಗೆ ಕಳಿಸ್ತಾರೆ. ಇದು ಇವರಿಗೆ ವಿಶೇಷವಾಗಿ ಜಿಲ್ಲಾಧಿಕಾರಿ ಒಳಗೆ ಹೋಗಿ ಬಹುಶಃ ಪ್ರತಿಭಟನೆ ಮಾಡಿದ್ದಾರೆ. ಇದು ಏನಂತಂದರೆ ಅವ್ರದ್ದೊಂದು ನಡೀತಿತ್ತು ಅಂತ ಹೇಳಿದ್ರೆ ಅದನ್ನೇ ಮುಂದುವರಿಸ್ತಾ ಇದ್ದಾರೆ. ಈಗ ಅವ್ರ ಸರ್ಕಾರ ಅಲ್ಲ. ಇವತ್ತು ಜಿಲ್ಲೆಯಲ್ಲಿ ಅವರು ಶಾಸಕರು ಗೆದ್ದಿರ್ಬೋದು. 136 ಶಾಸಕರನ್ನ ಗೆದ್ದಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ. ಆದ್ದರಿಂದಾಗಿ ಬಹುಶಃ ನೀವು ಅಧಿಕಾರನ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ನಾನು ಸರ್ಕಾರ ಬಲಿಷ್ಠವಾದ ಸರ್ಕಾರ ಇದೆ, ನೀವು ಹೆದರಿಸ್ತಕ್ಕಂಥದ್ದಕ್ಕೆ ಹೆದರ್ತಕ್ಕಂಥ ಜನರು ಯಾರು ಇಲ್ಲ, ಅಧಿಕಾರಿಗಳು ಇಲ್ಲ ಅಂತ ಹೇಳ್ತಕ್ಕಂಥದ್ದು ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಅಧಿಕಾರಿಗಳನ್ನ ಅವರ ಹತೋಟಿಗೆ ತರ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾರು ಸೊಪ್ಪು ಹಾಕಬಾರ್ದು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹುಶಃ ಅವರು ಅಧಿಕಾರದಿದ್ದಾಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಿ. ನಾನು ಕೂಡ 13 ವರ್ಷ ಮಂತ್ರಿ ಆಗಿದ್ದವನು ಈ ಜಿಲ್ಲೆಯಲ್ಲಿ. ನಾವು ಯಾವ ರೀತಿಯಲ್ಲಿ ಸರ್ಕಾರದ ಜನರ ಜೊತೆ, ಅಧಿಕಾರ ಜೊತೆ ಯಾವ ರೀತಿ ಕೆಲಸ ಮಾಡಿದ್ದೇನೆ ಅಂತ ತಿಳಿದು ಇವತ್ತು ಕೂಡ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ಇದನ್ನು ನಾನು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾನು ಇದನ್ನು ಖಂಡಿಸ್ತೇನೆ. ಇದಕ್ಕೆ ಯಾವ ಅಧಿಕಾರಿಗಳು ಜಗ್ಗಬಾರ್ದು. ಅವರು ಕಾನೂನು ಯಾವ ಪ್ರೋಟೋಕಾಲ್ ಇದೆ, ಕೆಲವು ಸರಿ ಆಮಂತ್ರಣದಿಂದ ಮಾಡ್ತಾರೆ, ಅದಕ್ಕೆ ಪ್ರೋಟೋಕಾಲ್ ಅವರು ಪಂಚಾಯತ್ನವ್ರು ಬೇಕಾದಾಗೆ ಮಾಡ್ತಾರೆ. ಇವತ್ತು ಪ್ರೋಟೋಕಾಲ್ನಲ್ಲಿ ಹೆಸರುಗಳಿಲ್ಲ ಅಂತೇಳಿ ಬಹುಶಃ ಅದು ಇದೇ ಇಲ್ಲ ಅಂತ ಹೇಳೋದಂತ ನನಗೆ ಗೊತ್ತಿಲ್ಲ. ಏನು ಪ್ರತಿಭಟನೆ ಮಾಡಿದ್ದಾರೆ ಅಂತೇಳಿ ಈ ಪ್ರತಿಭಟನೆ ಬಹುಶಃ ಇದನ್ನು ಹೆದರಿಸ್ತಕ್ಕ ತಂತ್ರಕ್ಕೆ ಯಾರು ಬಗ್ಗಬಾರ್ದು ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ.